ಕಮಿಷನರೇಟ್ ವ್ಯಾಪ್ತಿಯ ದಯಾನಂದ ಪೈ ಸತೀಶ್ ಪೈ ಸರ್ಕಾರಿ ಕಾಲೇಜಿನಲ್ಲಿ ನಡೆದಂತಹ ಹಿಜಾಬ್ ಸಂಘರ್ಷ ಪ್ರಕರಣದಲ್ಲಿ ಕಾನೂನು ಸಲಹೆ ಪಡೆದು ಒಟ್ಟು 3 ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಮಾರ್ಚ್ 3ರಂದು ದಯಾನಂದ ಪೈ ಸತೀಶ್ ಪೈ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ಸಂಘರ್ಷ ಪ್ರಕರಣದಲ್ಲಿ ಮೊದಲು ವಿದ್ಯಾರ್ಥಿನಿ ದೂರನ್ನು ಸಲ್ಲಿಸಿದ್ದಾಳೆ. ಈ ದೂರಿನ ಬಗ್ಗೆ ಕಾನೂನು ಸಲಹೆ ಪಡೆದು ಐಪಿಸಿ 323/504 ಅಡಿ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದೇವೆ. ಮತ್ತೊಂದೆಡೆ ಆರೋಪಿತ ವಿದ್ಯಾರ್ಥಿಯ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯ ಪೋಸ್ಟ್ ಹರಿದಾಡ್ತಾ ಇರುವುದನ್ನು ಗಮನಿಸಿ ನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದೇವೆ. ಇದರ ಜೊತೆ ಮತ್ತೋರ್ವ ವಿದ್ಯಾರ್ಥಿನಿ ಸಂತ್ರಸ್ತೆ ವಿದ್ಯಾರ್ಥಿನಿ ಹಾಗೂ ಆಕೆಯ ಸ್ನೇಹಿತರ ವಿರುದ್ಧ ದೂರನ್ನು ನೀಡಿದ್ದಾಳೆ. ಸದ್ಯ ಈ ಘಟನೆಯ ಬಗ್ಗೆ ಬಂದರು ಪೊಲೀಸ್ ಠಾಣೆ ಮತ್ತೊಂದು ಸೆನ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇದೇ ಘಟನೆಗೆ ಸಂಬಂಧಿಸಿ ಮಾರ್ಚ್ 5ರಂದು ಅದೇ ಕಾಲೇಜಿನ ಪ್ರಾಂಶುಪಾಲರು ದೂರನ್ನ ದಾಖಲಿಸುತ್ತಾರೆ. ಆ ದೂರಿನಲ್ಲಿ ಸಂತ್ರಸ್ತೆ ವಿದ್ಯಾರ್ಥಿನಿ ಬೇರೆಯವರಿಗೆ ನೀಡಿದ ಅನುಮತಿ ಪತ್ರವನ್ನ ಎಲ್ಲರಿಗೂ ನೀಡಿದ್ದಾರೆ ಎಂದು ಗೊಂದಲ ಸೃಷ್ಟಿಸಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಕಾಲೇಜಿನ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ. ಆ ವಿದ್ಯಾರ್ಥಿನಿಯ ಮೇಲೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಬಂದರು ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಈ ದೂರಿನ ಬಗ್ಗೆ ಕಾನೂನು ಸಲಹೆ ಕೇಳಿದಾಗ ಈ ದೂರಿನ ಅಡಿ ಎಫ್ಐಆರ್ ದಾಖಲಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ದೂರಿನಡಿ ಎಫ್ಐಆರ್ ದಾಖಲಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ಇದು ತನ್ನ ಬಗ್ಗೆ ಕೇಳಿಬಂದ ಆರೋಪದ ಕುರಿತು ಪ್ರತಿಕ್ರಿಯೆ ನೀಡಿದಂತಹ ಆಯುಕ್ತರು, ನಾನು ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣದಲ್ಲಿ ಕಮಿಷನರ್ ಬಗ್ಗೆ ವಿವಿಧ ಟೀಕೆ ವ್ಯಕ್ತವಾಗ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಕಾರ್ಯನಿರ್ವಹಣೆಯ ಬಗ್ಗೆ ಟೀಕಿಸಿದ್ರೆ ನಾವು ತಲೆಯನ್ನ ಕೆಡಿಸಿಕೊಳ್ಳುವುದಿಲ್ಲ, ಅದಕ್ಕೆ ಪ್ರತಿಕ್ರಿಯಿಸುವಂತಹ ಅಗತ್ಯವಿಲ್ಲ. ಸಾಮಾಜಿಕ ಜಾಲತಾಣವನ್ನ ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಬಳಸಬಹುದು ಎಂದರು. ಈ ಒಂದು ಘಟನೆಗೆ ಯಾವ ಒಬ್ಬ ವ್ಯಕ್ತಿ ಕಾರಣ ಆಗಿರ್ತಾನೆ ಅಂತ ಆರೋಪಿಸಿರ್ತಾರೆ. ಆ ವ್ಯಕ್ತಿಯ ಮೇಲೆ ತುಂಬ ಆಕ್ಷೇಪಾರ್ಹವಾಗುವ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಬೇರೆ ಬೇರೆ ವೇದಿಕೆಗಳು ಹೆಸರುಗಳ ಒಂದು ಶೀರ್ಷಿಕೆ ಅಡಿಯಲ್ಲಿ ಹೇಳಿಕೆಯನ್ನು ಪೋಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ನಮ್ಮ ಗಮನಕ್ಕೆ ಬಂದ ಮೇಲೆ ಅಗೇನ್ ನಾವು ಲೀಗಲ್ ಒಪಿನಿಯನ್ ತಗೊಂಡಾಗ ಕೆಲವು ಸೆಕ್ಷನ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಳ್ಬೋದು ಅಂತಂದು ನೇರವಾಗಿ ಲೀಗಲ್ ಒಪಿನಿಯನ್ ಬರುತ್ತೆ. ಆ ಪ್ರಕಾರ ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಡೇ ಅದೇ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿನಿ ಒಬ್ಬರು ಇನ್ನು ಬೇರೆ ವಿದ್ಯಾರ್ಥಿಗಳ ರೆಫರೆನ್ಸ್ ಎಲ್ಲ ತಗೊಂಡು ಯಾರು ಮೊದಲನೇ ಪ್ರಕರಣದ ಫಿರ್ಯಾದಿದಾರರಿದ್ದರು ಅವರು ಮತ್ತು ಆ ವಿದ್ಯಾರ್ಥಿನಿಯ ಸ್ನೇಹಿತರೆಲ್ಲ ಸೇರಿಕೊಂಡು ಇತರೆ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ, ಕಿರಿಕಿರಿ ಮಾಡಿದ್ದಾರೆ, ಮತ್ತು ಕಾನೂನಲ್ಲಿ ಆಕ್ಷೇಪ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತಂದು ಒಂದು ಫಿರ್ಯಾದನ್ನು ಕೊಡ್ತಾರೆ. ಸೊ ಅದನ್ನು ನಾವು ನಿಯಮಾನುಸಾರ ಲೀಗಲ್ ಒಪಿನಿಯನ್ ತಗೊಂಡಂಥ ಸಂದರ್ಭದಲ್ಲಿ ಅದು ಕೂಡ ಒಂದು ನಾನ್ ಕಾಗ್ನಿಸಬಲ್ ಕಂಪ್ಲೇಂಟ್ ಅಂತ, ನಾನ್ ಕಾಗ್ನಿಸಬಲ್ ಸೆಕ್ಷನ್ಸ್ ಅಸಂಜ್ಞೇಯ ಕಲಂಗಳ ಅಡಿಯಲ್ಲಿ ಪ್ರಕರಣ ನಾವು ದಾಖಲಿಸ್ಕೊಳ್ತೀವಿ. ಅದು ತೊಗೊಂಡ್ಮೇಲೆ ಮತ್ತೆ ನ್ಯಾಯಾಲಯದ ಅನುಮತಿಯನ್ನು ತಗೊಂಡು ಎಫ್ಐಆರ್ ಮಾಡಿಕೊಂಡು ಆ ಪ್ರಕರಣ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟು 3 ಪ್ರಕರಣಗಳು ಈಗ ದಾಖಲಾಗಿದೆ. 2 ಸೆನ್ ಪೊಲೀಸ್ ಠಾಣೆಯಲ್ಲಿ, 2 ನಾರ್ತ್ ಪೊಲೀಸ್ ಠಾಣೆಯಲ್ಲಿ, 1 ಸೆನ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ. ಆ 3 ಪ್ರಕರಣಗಳು ತನಿಖೆಯಲ್ಲಿದೆ. ನಾನು ಸೇರಿದಂತೆ ನಮ್ಮ DCP ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಕ್ಲೋಸ್ ಸೂಪರ್ವಿಷನಲ್ಲಿ 3 ಪ್ರಕರಣಗಳ ತನಿಖೆ ನಡೀತಾ ಇದೆ.